ವಿವೇಕಾನಂದ ಕಾಲೇಜು ಪುತ್ತೂರು ಇದರ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಸೆಲ್ ಹಾಗೂ ಹ್ಯುಮ್ಯಾನಿಟಿ ಅಸೋಸಿಯೇಷನ್ ಇದರ ಸಹಯೋಗದಲ್ಲಿ ನಾಳೆ ಮಧ್ಯಾಹ್ನ 11:45ಕ್ಕೆ ಪುತ್ತೂರು ವಿವೇಕಾನಂದ ಕಾಲೇಜಿನ ಸುವರ್ಣ ಮಹೋತ್ಸವ ಸಭಾಭವನದಲ್ಲಿ ಸಂಸ್ಕೃತಿ ಪ್ರಸ್ತುತಿ ಸರಣಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿವೇಕಾನಂದ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಪೈ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾದ ಕೃಷ್ಣ ಭಟ್ ಕೆಎಂ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕಾನಂದ ಕಾಲೇಜು ಆಡಳಿತ ಮಂಡಳಿಯ ಸಂಚಾಲಕರಾದ ಮುರಳಿ ಕೃಷ್ಣ ಕೆಎನ್ ಭಾಗಿಯಾಗಲಿದ್ದಾರೆ. ಸರಣಿ ಸಂವಾದ ಅದು ಸಂಸ್ಕೃತಿ ಮತ್ತು ಪ್ರಸ್ತುತಿ ಎನ್ನುವಂತಹ ಶೀರ್ಷಿಕೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಆಗಿದೆ. ಇದರ ಉದ್ದೇಶ ಪ್ರಚಲಿತ ವಿದ್ಯಮಾನಗಳು ಏನೆಲ್ಲ ನಮ್ಮ ಸಮಾಜದಲ್ಲಿ ನಡೀತದೆ, ಅದು ಆರ್ಥಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಇರ್ಬೋದು, ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ಬೇರೆ ಬೇರೆ ಸಂಗತಿಗಳು ನಮ್ಮ ಸಮಾಜದಲ್ಲಿ ರಾಷ್ಟ್ರದಲ್ಲಿ ನಡೆಯುವುದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು. ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅಂತಿದ್ರೆ ನಮ್ಮ ಉಪನ್ಯಾಸಕರು ಅದನ್ನು ಇನ್ನು ಆಳವಾಗಿ ಅದನ್ನು ಅಧ್ಯಯನ ನಡೆಸಬೇಕು. ಈ ದೃಷ್ಟಿಯಲ್ಲಿ ಇದು ಉಪನ್ಯಾಸಕರಿಗೆ ಇರುವಂತಹ ಒಂದು ವೇದಿಕೆ. ಇಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಗಳು, ವಿಮರ್ಶೆಗಳು ನಡೀತಾ ಇದೆ. ನಾಡಿನ ದಿವಸ ಹೊಸ ರೈತರ ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಇದರ ಬಗ್ಗೆ ಚರ್ಚೆ ನಡೆಯಲಿಕ್ಕಿದೆ. ಡಾಕ್ಟರ್ ಅರುಣ ಪ್ರಕಾಶ್ ಇವರು ನಮ್ಮ ಅರ್ಥಶಾಸ್ತ್ರ ಉಪನ್ಯಾಸ ವಿಭಾಗದ HOD ಅವರು ಈ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಪ್ರೆಸೆಂಟೇಷನ್ ಮಾಡ್ತಾರೆ. ಅಲ್ಲಿ ಬಂದಂತಹ ಸಂದೇಹಗಳು, ಸಂಶಯಗಳನ್ನು ನಮ್ಮ ಉಪನ್ಯಾಸಕರು ಪ್ರಶ್ನೆಗಳ ಮೂಲಕ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಮ್ಮ ಲೆಕ್ಚರ್ಸ್ಗಳಿಗೂ, ಅಂದರೆ ಈಗಿನ ಈ ಸೆಮಿಸ್ಟರ್ ಪದ್ಧತಿಯಲ್ಲಿ ತುಂಬ ಕಷ್ಟ ಇದೆ. 3 ತಿಂಗಳ ಒಳಗಡೆ ಎಲ್ಲ ಸಿಲೆಬಸ್ಗಳನ್ನು ಮುಗಿಸುವಂಥ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅದರ್ ದ್ಯಾನ್ ಸಬ್ಜೆಕ್ಟ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಮ್ಮ ಉಪನ್ಯಾಸಕರ ಸ್ವಯಂ ಪ್ರೇರಣೆಯಿಂದ, ಅವರ ಒಂದು ಮುತುವರ್ಜಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ವಿವೇಕಾನಂದ ಕಾಲೇಜಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕೋವಿಡ್ ರಜೆಯಲ್ಲಿ ನಮ್ಮ ಅಧ್ಯಾಪಕರು ಈ ಪಾಠ ಪ್ರವಚನಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಆನ್ಲೈನ್ ತರಗತಿಗಳಿಗೆ ತಯಾರಿ ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನಮ್ಮ ಅಧ್ಯಾಪಕರನ್ನು ಇನ್ನಷ್ಟು ನಾವು ಪ್ರೇರೇಪಿಸಬೇಕು. ಅವರಲ್ಲಿ ಎಲ್ಲ ರೀತಿಯ ಅಂದರೆ ಜನರಲ್ ನಾಲೆಜ್ ಇರ್ಬೋದು ಅಥವಾ ಯಾವ ವಿಷಯ ಕೊಟ್ಟರು ಮಾತನಾಡಲಿಕ್ಕೆ ಅವರಿಗೆ ಬರಬೇಕು. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ ಸಂಸ್ಕೃತಿ ಮತ್ತು ಪ್ರಸ್ತುತಿ ಸರಣಿ ಸಂವಾದ ಕಾರ್ಯಕ್ರಮ. ಇದು ನಾಳೆ ಅಂದರೆ 26ನೇ ತಾರೀಕು ಶನಿವಾರ ಬೆಳಿಗ್ಗೆ 11:30ಕ್ಕೆ ಅದು ಇನಾಗ್ರೇಷನ್ ಆಗ್ತದೆ. ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಬರ್ತಾರೆ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಆ ಕಾರ್ಯಕ್ರಮವನ್ನು ಡಾಕ್ಟರ್ KM ಕೃಷ್ಣ ಭಟ್ ಅದರ ಉದ್ಘಾಟನೆಯನ್ನು ಮಾಡ್ತಾರೆ. ಸಂಚಾಲಕರು ಮುರಳಿ ಕೃಷ್ಣ KN ಅವರು ಅದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಒಟ್ಟಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಅಧ್ಯಾಪಕರಲ್ಲಿ ಒಂದು ಹೊಸತನವನ್ನು ತರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವಿಜ್ಞಾನದ ಅಧ್ಯಾಪಕರು ವಿಜ್ಞಾನದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಉಳಿದದ್ದು ಗೊತ್ತಿರೋದಿಲ್ಲ. ಹಾಗಾಗಿ ನಾವೀಗ ಆಲೋಚನೆ ಮಾಡ್ತಾ ಇದ್ದೇವೆ, ಗೊತ್ತಿದ್ರು ಕೂಡ ಪ್ರೆಸೆಂಟ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ. ಇದನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಅಧ್ಯಾಪಕರು ಸರ್ವಾಂಗೀಣವಾಗಿ ಅವರಿಗೆ ಎಲ್ಲ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಅವರು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಸರಣಿ ಸಂವಾದ ಕಾರ್ಯಕ್ರಮ.